ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇವರನ್ನ ಅಧಿಕಾರದಿಂದ ಇಳಿಸಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸೋಲಿಗೆ ಕಾರಣವಾಗಿದೆ. ಅಲ್ಲದೆ ಪಕ್ಷದ ಸೋಲಿಗೆ ಯತ್ನಾಳ್ ನಿರಂತರವಾಗಿ ಮಾತನಾಡಿದ್ದು ಒಂದು ಕಾರಣ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಯಡಿಯೂರಪ್ಪ ಬಗ್ಗೆ ಮಾತನಾಡೋಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಮೇಲೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತನಾಡಿದಿರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯತ್ನಾಳ್ ಹಿರಿಯರಿದ್ದಾರೆ, ಯತ್ನಾಳ್ ಮೇಲೆ ಗೌರವ ಇದೆ, ಆದರೆ ನೀವು ಆಡಿಯೋ ಮಾಡಿ ಲೀಕ್ ಮಾಡಿದಿರಲ್ಲ ಎಂದು ಕಿಡಿಕಾರಿದರು. ಯಡಿಯೂರಪ್ಪರನ್ನ ಇಳಿಸಿದ ಮೇಲೆ ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲ ವರ್ಗದ ಜನರು ವಿರುದ್ಧ ಆದರು. ಹೀಗಾಗಿ ಸೋಲಬೇಕಾಗಿತ್ತು ಎಂದರು. ನೋಟಿಸ್ ಕೊಡದೆ ಒಂದು ಇದಲ್ಲ. ನನಗೆ ನೋಟಿಸ್ ಕೊಡ್ರಿ, ನನಗೆ ಕೊಟ್ಟ ತಕ್ಷಣ ಅಲ್ಲ ಅಲ್ಲ ಆ ಶಿಸ್ತು ಸಮಿತಿ ಅಧ್ಯಕ್ಷ ನನಗೆ ನೋಟಿಸ್ ಕೊಟ್ರು. ಅವರು ಅಬ್ಸರ್ವ್ ಮಾಡ್ತಾರೆ, ಕಾದ್ ನೋಡ್ತೀವಿ. ರಾಷ್ಟ್ರೀಯ ನಾಯಕರು ಕಾದ್ ನೋಡ್ತಾರೆ. ನಾನು ಅಲ್ಲ ಇನ್ನೊಂದು ಮಾತು ಹೇಳ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ. ಏನೇ 2018ರಲ್ಲಿ 17ರಲ್ಲಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ 125-30 ಸೀಟ್ ಒಂದು ರಾಜ್ಯದಲ್ಲಿ ವಾತಾವರಣ ಇತ್ತು. ಮಾತಾಡಿ ಬೇರೆ ರೀತಿ ಅದನ್ನು ಪರಿಣಾಮ ಪ್ರತಿಫಲ 104-105 ಆದ್ವಿ. ಇವ್ರ ಉದ್ದೇಶ 28 ಬರಬಾರ್ದು. ಮೋದಿ ಬಾಯಲ್ಲಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ. ಮೋದಿಯವರು ರಾಷ್ಟ್ರೀಯ ನಾಯಕರು ಅಧ್ಯಕ್ಷ ಮಾಡಿದ ಮೇಲೆ ಒಪ್ಪಿಗೆ ಹೇಳಬೇಕಲ್ಲ. ಏನು ಯಡಿಯೂರಪ್ಪನವರು ಅಧ್ಯಕ್ಷ ಮಾಡಿದ್ರು, ವಿಜೇಂದ್ರನ ಮಾಡಿದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, JP ನಡ್ಡಾರವರು, ಸಂತೋಷ್ ಜಿ ಅವರು. ಮೋದಿ ಸೋಲಿಸಬೇಕು ಅಂತ ನಿಮ್ಮರೇ ಹೊರಟರು. ಈಗ ಅಲ್ಲ, ಕರ್ನಾಟಕದಲ್ಲಿ ಸುಮ್ಮನೆ ಹೆಸರಿಗೆ ಹೇಳ್ತಾರೆ. ಕರ್ನಾಟಕದಲ್ಲಿ BJP ಜಾಸ್ತಿ. ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಅಂದರೆ ಕಳಂಕ ತರಬೇಕಂತ ಇವರು ಹುನ್ನಾರ ಇರ್ಬೋದು, ಅದ್ರಿಗೇನು ಮುಚ್ಚುಮರೆ ಇಲ್ಲ, ಇರ್ಬೋದು ಹುನ್ನಾರ. ಆದ್ರೆ ಜನ ನಾನು ಹೇಳ್ತೀನಿ ನೋಡಿ, ಯಾವ ಕಾರಣಕ್ಕೂ ಮೋದಿ ಸೋಲ್ಸೋಕ್ಕಲ್ಲ, ಯಾರು ತಡೆಗಟ್ಟಕ್ಕಲ್ಲ. ಅವರ ವಿಜಯೋತ್ಸವ ಮಾಡ್ತೀವಿ. ಕರ್ನಾಟಕದ ಜನ ಪ್ರಜ್ಞಾವಂತ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳು ಯಾರೋ ಒಬ್ಬಿಬ್ಬರು ಬಾಯಿ ಚಟಕ್ಕೋಸ್ಕರ ಮಾತಾಡಿದ್ರೆ ಮೋದಿ ಸೋಲ್ಸೋಕ್ಕಾಗತ್ತಾ? ಇಡೀ ದೇಶದ ಜನ, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಭಾರತವನ್ನು ಎದುರು ನೋಡ್ತಾರೆ, ವಿಶ್ವಗುರು ಸ್ಥಾನದಲ್ಲಿ ನೋಡ್ತಾರೆ. ಸೋಲ್ಸೋಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ಇವ್ರು ಏನು ಬೇಕಾದ ಮಾತಾಡಲಿ, 28 ಲೋಕಸಭೆಯಲ್ಲಿ ನಾವು ಗೆಲ್ತೀವಿ. ಓಕೆ, ಥ್ಯಾಂಕ್ ಯು. ನೀವು ಕುಂತಾಗ ನನ್ನ ಜನ ಫೋನ್ ಮಾಡಿದ್ರು, ಅಕ್ಕಿ ಕೇಂದ್ರ ಸರ್ಕಾರ ಕೂಡ 5 kg ಅಕ್ಕಿ ಕೊಡ್ತಾರೆ. ಎಲ್ಲಿದ್ದು ಸಾಧನೆ? ಶೂನ್ಯ.